ಕೆಲವೊಂದು ಯೋಚನೆ ಮತ್ತು ಆಲೋಚನೆ ನಾನು ಇವತ್ತು ಮಾಡಿದ್ದೇನೆ. ಒಂದು, ನಮ್ಮ ಅಸೆಂಬ್ಲಿಯನ್ನು ಡಿಜಿಟಲೈಸೇಷನ್ ಮಾಡಬೇಕಂತೇಳಿ, ಪೇಪರ್ಲೆಸ್ ಅಸೆಂಬ್ಲಿ ಮಾಡಬೇಕಂತೇಳಿ ನಾವು ಈಗಾಗಲೇ ಒಂದು ತೀರ್ಮಾನಕ್ಕೆ ನಾವಿವತ್ತು ಬಂದಿದ್ದೇನೆ. ಮುಖ್ಯಮಂತ್ರಿ ಚರ್ಚೆ ಕೂಡ ಮಾಡಿದ್ದೇನೆ. ಅದರ ಆ ಒಂದು ಯೋಜನೆ ಮುಂದಿನ ನಾವು ಕಾರ್ಯರೂಪಕ್ಕೆ ತರ್ತೇವೆ. ಅದು ಯಾಕೆಂತೇಳಿ ಯಾವುದೋ ಒಂದು ವಿಚಾರ ಬೇಕಾದಲ್ಲಿ ಅವರಿಗೆ ಅಲ್ಲೇ ಪ್ರತಿಯೊಂದು ಟೇಬಲ್ ಮೇಲೆ ಕೂಡ ಒಂದು ಲ್ಯಾಪ್ಟಾಪು ಇರ್ತದೆ. ಅಲ್ಲೇ ಬಹುಶಃ ಎಲ್ಲವೂ ಕೂಡ ಮಾಹಿತಿ ಬೇಕಾ ಅಲ್ಲೇ ತಗೊಳ್ಬೋದು. ಸಬ್ಜೆಕ್ಟ್ ಚರ್ಚೆ ಮಾಡಬೇಕಾ, ಮತ್ತು ನಮ್ಮ ಸೆಕ್ರೆಟರಿಯೇಟ್ ಲೆವೆಲನ್ನು ಕೂಡ ಕಂಪ್ಯೂಟರೈಸೇಷನ್ ಮಾಡಬೇಕಂತೇಳಿ ಒಂದು ಉದ್ದೇಶ ಇದೆ. ಇದರ ನಂತರ ಮೂರನೇ ಹಂತದ ಮಹತ್ವದ್ದು ಲೈಬ್ರರಿ ಮತ್ತು ನಮ್ಮ ಎಲ್ಲ ಜನಸಾಮಾನ್ಯರನ್ನು ಟೋಟಲ್ ಇನ್ವಾಲ್ವ್ಮೆಂಟ್ ಮಾಡುವಂಥದ್ದು, ಅಷ್ಟು ಪ್ರಯೋಜನ ಆಗುವಂಥದ್ದು. ಯಾಕೆಂತ ಹೇಳಿದರೆ ಅದು ಥರ್ಡ್ ಫೇಸಲ್ಲಿ ಆ ಒಂದು ನಾವು ಸಿಸ್ಟಮ್ ಮಾಡಿದರೆ ಏನೆಲ್ಲ ಚರ್ಚೆ ನಡೀತದೆ ಅದು ಕಂಪ್ಲೀಟಾಗಿ ಜನಸಾಮಾನ್ಯ ಆ್ಯಪ್ನಲ್ಲಿ ಬಂದು ಬೀಳ್ತದೆ. ಏನು ಚರ್ಚೆ ನಡೀತದೆ, ಏನು ಬಂತು. ಸೊ ಈಗ ನಾನೇನು ನನ್ನ ಕ್ಷೇತ್ರದ ಬಗ್ಗೆ ಚರ್ಚೆ ನಡೆಸಬೇಕಾದ್ರೆ ನಾನೇನು ಮಾತಾಡಿದ್ದೇನೆ ಆಟೋಮೆಟಿಕ್ಕಾಗಿ ಒಬ್ಬ ನಮ್ಮ ಕ್ಷೇತ್ರ ಮೊಬೈಲ್ನ ಹೋಗ್ತದೆ. ಅವರು ನಮಗೆ ಸಲಹೆ ಸೂಚನೆಗಳು ಈಗೆಲ್ಲ ಆಗಬೇಕು ಹಾಗೆ. ಸೊ ಜನಸಾಮಾನ್ಯರು ಕೂಡ ಇವತ್ತು ನಾವು ತೆಗೊಳ್ಳೋ ತೀರ್ಮಾನದಲ್ಲಿ ಅವರ ಅಭಿಪ್ರಾಯ ಕೊಡಲಿಕ್ಕೆ ಒಂದು ಮುಕ್ತವಾದ ಅವಕಾಶ ಕಲ್ಪಿಸುವಂಥ ರೀತಿ ಕೂಡ ಇವತ್ತು ಆಗ್ತದೆ. ಸೊ ದ್ಯಾಟ್ ವಿಲ್ ಒಂದು ಥರ್ಡ್ ಸ್ಟೇಜ್. ಸೊ ಆಲೋಚನೆ ನಮಗೆ ಇವತ್ತಿದೆ. ಮತ್ತು ನಾವು ಸೆಕ್ಯೂರಿಟಿ ಸಿಸ್ಟಮ್ಗೆ ಸಂಬಂಧಪಟ್ಟಾಗ ಕೂಡ ಮೊನ್ನೆ ಅವನಷ್ಟಾಗ ಬಂದು ಕೂತ್ಕೊಂಡಿದ್ದ ಅಡ್ವೊಕೇಟ್ ಅಂತ ಹೇಳಿಕೊಂಡು, ಅದು ಸಣ್ಣ ನೋಡಲಿಕ್ಕೆ ಸಣ್ಣ ವಿಚಾರ ಕಾಣ್ತು ಕೂಡ ಆಲೋಚನೆ ಮಾಡೋದು ದೊಡ್ಡ ಮಟ್ಟದೊಂದು ಲೋಪ ಆಗುವಂಥದ್ದು. ಆದರೆ ಅವನಿಗೆ ನಾವು ಸ್ವಲ್ಪ ಕೃತಜ್ಞತೆ ಸಲ್ಲಿಸಬೇಕು. ಯಾಕೆ ಅವನದು ಕಣ್ಣು ತೆರೆಸಿದ, ಈ ರೀತಿ ಮಾಡಲಿಕ್ಕೆ ಕೂಡ ಸಾಧ್ಯ ಇದೆ ಅಂತೇಳಿ. ಸರಿದ್ದವನೇ ಬಂದಿದ್ದಾನೆ ಒಳಗಡೆ. ಅದಕ್ಕಾಗಿ ನಾನೀಗ ಉನ್ನತ ಮಟ್ಟದ ಮೀಟಿಂಗ್ ಎಲ್ಲ ಮಾಡಿ ಒನ್ ಆಫ್ ದ ಬೆಸ್ಟ್ ಸೆಕ್ಯೂರಿಟಿ ಸಿಸ್ಟಮ್ ಮತ್ತು ಜನಸಾಮಾನ್ಯರಿಗೆ ತೊಂದರೆ ಆಗದ ರೀತಿಯಲ್ಲಿ ಬಂದು ಹೋಗುವಂಥ ವ್ಯವಸ್ಥೆ ಕೂಡ ಬಹಳ ಸುಲಭವಾಗಿ ಬಂದು ಹೋಗುವ ವ್ಯವಸ್ಥೆಗೆ ಈಗ ಪಾಸ್ ಸಿಸ್ಟಮಲ್ಲಿ ಇಶ್ಯೂ ಮಾಡಬೇಕು. ಅದಕ್ಕೆಲ್ಲ ಕೂಡ ನಮ್ಮ ಆ ಸಂಬಂಧಪಟ್ಟಂಥ ತಜ್ಞರು, ಪೊಲೀಸ್ ಇಲಾಖೆಯವರು ಚರ್ಚೆ ನಡೀತಾ ಇದ್ದಾರೆ. ಕೆಲವೇ ಸಮಯದಲ್ಲಿ ಅದರಲ್ಲಿ ಒನ್ ಆಫ್ ದಿ ಬೆಸ್ಟ್ ಸಿಸ್ಟಮ್ ನಾವು ಇವತ್ತು ನಮ್ಮ ವಿಧಾನಸಭೆ ವ್ಯಾಪ್ತಿಯಲ್ಲಿ ಅಳವಡಿಸಲಿಕ್ಕೆ ನಾವು ಇವತ್ತು ತೀರ್ಮಾನ ಮಾಡ್ತೇವೆ. ಆ ಕಡೆ ಸಮರ್ಪಕ ಯೂಸ್ ಆಗ್ತಾ ಗೊತ್ತಿಲ್ಲ. ಈಗ ಹಿಮಾಚಲ ಆಗಿದೆ, ಕೇರಳ ಆಗಿದೆ, ಯು ಪಿಯಲ್ಲಿ ಅನುಷ್ಠಾನ ಆಗಿದೆ, ಅದು ಮತ್ತು ವರ್ಕ್ ಆಗ್ತಾ ಇಲ್ಲ. ಮತ್ತು ಹಿಮಾಚಲ್ ಮತ್ತು ನಿಮ್ಮ ಕೇರಳ ಅಲ್ಲಿ ಅದು ಯೂನಿಕ್ ಕ್ಯಾಮರಲ್ ಒಂದೇ, ಅಲ್ಲಿ ಅಸೆಂಬ್ಲಿ ಮಾತ್ರ, ವಿಧಾನ ಪರಿಷತ್ ಇಲ್ಲ. ನಮ್ಮದು ಬೈ ಕ್ಯಾಮರಾ. ಸೊ ಎರಡು ಅಸೆಂಬ್ಲಿ ಸಾಫ್ಟ್ವೇರ್ ಇವತ್ತು ಆಗಬೇಕು. ಅದಕ್ಕಾಗಿ ನಾವು ಶೀಘ್ರದಲ್ಲೇ ಕೆಲವೊಂದು ರಾಜ್ಯಕ್ಕೆ ಹೋಗೋದನ್ನು ನೋಡ್ತೇವೆ. ಮತ್ತು ಇವತ್ತಲ್ಲ ನಾಳೆ ಎಲ್ಲ ಕಡೆ ಆಗಲೇಬೇಕು.